ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜಕ್ಕೆ ಕೊಡುಗೆ ನೀಡುವ ದಾನಿಗಳು ಸಮಾಜದಲ್ಲಿ ಚಿರಸ್ಥಾಯಿಯಾಗಿ ಉಳಿಯುತ್ತಾರೆ. ಕಾಯ ಅಳಿದರೂ ಕೀರ್ತಿ ಉಳಿದಿದೆ ಎನ್ನುವಂತೆ ಕೊಟ್ಟ ಕೊಡುಗೆಗಳೆಲ್ಲ ಸಾರ್ಥಕತೆ ಕಾಣುತ್ತದೆ ಎಂದು ಮಧುಗಿರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎನ್ ಹನುಮಂತರಾಯಪ್ಪ ತಿಳಿಸಿದ್ದಾರೆ. ಮಧುಗಿರಿ ಪಟ್ಟಣದ ಕರಡಿಪುರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 1ನೇ ತರಗತಿಯ ನಲಿಕಲಿ ಮಕ್ಕಳಿಗೆ ಶಾಲಾ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದರು. ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗೆ ಕಡಿಮೆ ಇಲ್ಲದಂತೆ ಅಭಿವೃದ್ಧಿಪಡಿಸುವುದರ ಜೊತೆಗೆ ಮಕ್ಕಳನ್ನು ಆಕರ್ಷಣೆ ಮಾಡೋಕೆ ಸುಂದರ ವಾತಾವರಣ ಅಗತ್ಯ. ಅದಕ್ಕೆ ಸರ್ಕಾರಿ ಅನುದಾನಕ್ಕೆ ಕಾಯದೆ ದಾನಿಗಳ ಮನವೊಲಿಸಿ ಅಭಿವೃದ್ಧಿಪಡಿಸಲು ಮುಂದಾದ ನಮ್ಮ ಸರ್ಕಾರಿ ಕನ್ನಡ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಶಿಕ್ಷಕಿ ಶೋಭಾ ಇವರು ದಾನಿಗಳ ಸಹಾಯದಿಂದ ನಲಿಕಲಿ ಮಕ್ಕಳು ಆಸನದ ಮೇಲೆ ಕೂತು ಬೋಧನೆ ಕೇಳಲು ಆಸನದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಎಂದು ತಿಳಿಸಿದರು. ಎಸ್ಡಿಎಂ ಹನುಮಂತರಾಯಪ್ಪ ಮಾತನಾಡಿ, ಸರ್ಕಾರಿ ಶಾಲೆಯ ಮಕ್ಕಳು ಯಾವುದೇ ಖಾಸಗಿ ಶಾಲೆಗಳ ಮಕ್ಕಳಿಗಿಂತ ಕಡಿಮೆ ಇಲ್ಲ ಎಂಬಂತೆ ಶಿಕ್ಷಣ ಹಂತದಲ್ಲಿ ಪ್ರಗತಿ ಸಾಧಿಸಲಿ ಎಂದು ಆಶಯ ವ್ಯಕ್ತಪಡಿಸಿದರು. ದಾನಿಗಳಾದ ಕಾಂಟ್ರಾಕ್ಟರ್ ರವಿ ಮಾತನಾಡಿ, ಸರ್ಕಾರಿ ಶಾಲೆ ಮಕ್ಕಳ ಕಲಿಕೆಗೆ ಅತ್ಯಗತ್ಯವಾದ ಲೇಖನ ಸಾಮಗ್ರಿಗಳು ಹಾಗೂ ಕೂತು ಬೋಧನೆ ಮಾಡಲು ಆಸನದ ವ್ಯವಸ್ಥೆಯನ್ನ 1ನೇ ತರಗತಿ ನಲಿಕಲಿ ಮಕ್ಕಳಿಗೆ ಮಾಡಿದ್ದು ಶೀಘ್ರದಲ್ಲಿ 2ನೇ ತರಗತಿ ಮಕ್ಕಳಿಗೂ ಸಹ ಈ ವ್ಯವಸ್ಥೆ ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಮುದ್ದಪ್ಪ, ಶಿಕ್ಷಕರಾದ ದಾಸಣ್ಣ, ತಿಮ್ಮರಾಜು, ಗೌರೀಶ್, ದಾನಿಗಳಾದ ಗೌರೀಶ್ ಹಾಗೂ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಆಬೀದ್, ಮಧುಗಿರಿ. ಅವರ ಒಂದು ಕನಸು ಬಹಳ ಚೆನ್ನಾಗಿದೆ. ನನಗೆ ಮಾಧ್ಯಮಿಕ ಶಾಲೆಯ ನಮ್ಮ ಕಚೇರಿ ಮುಂದೆ ಇರುವಂತಹ ಶಾಲೆಯಲ್ಲಿ ಇಬ್ಬರು ಮಕ್ಕಳಿಗೆ ಪೇರೆಂಟ್ಸ್ ಇಲ್ಲದಿರುವಂತಹ ಮಕ್ಕಳಿಗೆ, ಸಿಂಗಲ್ ಪೇರೆಂಟ್ ಇರುವಂತಹ ಮಕ್ಕಳಿಗೆ ಅವರು ಪೋಸ್ಟ್ ಆಫೀಸಲ್ಲಿ ಮನೆ ನನ್ನ ಮಂತ್ರಿಗಳ ಜೊತೆ ಮಾತಾಡ್ಬೇಕು, ನಮ್ಗೆ ಹೇಳಿದ್ವಿ ಈ ವಿಷಯವನ್ನು ಅಭಿವೃದ್ಧಿ ಎಲ್ಲ ಇಬ್ಬರು ಈ ಥರ ನಾವು ಪೋಸ್ಟ್ ಆಫೀಸಲ್ಲಿ ಮಾಡಿದ್ದೀವಿ ಅಂತ ಹೇಳಿದಾಗ ಪೋಸ್ಟ್ ಆಫೀಸಿಗೆ ಹೆಚ್ಚಿಗೆ ಬಡ್ಡಿ ಬರುವಂಥ ಬ್ಯಾಂಕ್ನಲ್ಲಿ ವ್ಯವಸ್ಥೆ ಮಾಡಿ ಅಂತೇಳಿ ಮುಂದಿನ ದಿನ ಮಾಡ್ತೀವಿ ಸರ್ ಅಂತ ಅವ್ರಿಗೂ ಸಹ ತಿಳಿಸಿದ್ದೀನಿ. ಆ ರೀತಿಯ ಅತ್ಯುತ್ತಮವಾದಂಥ ಜನೋಪಯೋಗಿ ಕಾರ್ಯಗಳನ್ನು ಮಾಡಲಿಕ್ಕೆ ತಾವೆಲ್ಲರೂ ಸಹ ಮನಸ್ಸು ಮಾಡಿದ್ದೀರಿ. ಇದು ಹಂಗೆ ಮುಂದುವರಿಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮಗೂ ಸಹ ಇಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಸಹ ವಂದಿಸ್ತಾ ಮತ್ತೊಮ್ಮೆ ಇಂತಹ ಕಾರ್ಯಕ್ರಮ ಹೆಚ್ಚು ತೊಡಗಿಸ್ಕೊಳ್ಳೋ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ನಿಮ್ಮ ಜೊತೆ ನಾವಿದ್ದೇವೆ. ಮಾಧ್ಯಮಿಕರು ಹೆಚ್ಚಾಗಿ ಇಂತಹ ಒಂದು ಸೌಲಭ್ಯ ಏನೇನು ಶಾಲೆಗಳು ಸಿಗ್ತದೆ, ಸಾಕಷ್ಟು ನಮ್ಮ ಶಾಲೆಗಳಲ್ಲಿ ಇದರ ಕೊಡುಗೆಯನ್ನು ಕೊಡ್ತಾರೆ. ಶಾಲೆ ನಮ್ಮ ದಾನಿಗಳು, ಸ್ಥಳೀಯ ಜನರೆಲ್ಲರೂ ಸಹ ಅದನ್ನು ಸ್ವಲ್ಪ ಹೆಚ್ಚಿಗೆ ಪ್ರಚಾರ ಮಾಡುವ ಮುಖಾಂತರವಾಗಿ ತಾವು ಹೆಚ್ಚು ನಮ್ಮ ಸಬಲೀಕರಣ ಮಾಡಬೇಕು ನಮ್ಮ ಸರ್ಕಾರಿ ಶಾಲೆಗಳು. ಮತ್ತೊಮ್ಮೆ ತಮಗೂ ಸಹ ನಾನು ವಂದಿಸಿ ಈ ಕಾರ್ಯಕ್ರಮದಲ್ಲಿ ಇರುವಂಥ ಪ್ರತಿಯೊಬ್ಬರು ಸಹ ನಾವು ಅನ್ಯತ ಭಾವಿಸ್ತೇವೆ, ನಿರ್ಗಮಿಸಬೇಕಾಗಿದೆ. ಹಾಸನದಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರೇ ಹಾಗೂ ಎಲ್ಲ ಗುರುಗಳೇ ಹಾಗೂ ಮಕ್ಕಳೇ, ನಮಗೆ ಈ ಒಂದು ಸಮಾರಂಭಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವು ಮೊದಲಿಗೆ ಶೋಭಾ ಮೇಡಮ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಒಳ್ಳೆ ಕೆಲಸಕ್ಕೆ ನಮ್ಮನ್ನು ಅದನ್ನು ಜೋಡಿಸಿರೋದಕ್ಕೆ. ಈಗ ಮೊದಲು ನಮಗೆ ಗೊತ್ತಿಲ್ಲ 2 ಸೆಕ್ಷನ್ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಈಗ 2 ಸೆಕ್ಷನ್ ಏನು ಸಾಮಗ್ರಿ ಬೇಕು 2 ಸಾಮಗ್ರಿಗಳನ್ನು ಇನ್ನು ಒಂದು 2-3 ದಿವಸ ನಾವು ಕೊಡಿಸ್ಕೊಡ್ತೀವಿ. ಮತ್ತು ಅದನ್ನು ನಮ್ಮಿಂದ ಏನಾಗುತ್ತೋ ನಮ್ಮ ಶಾಲೆಗೆ ನಾವು ಇದೇ ಲಾಸ್ಟ್ ಅಂತ ಇಲ್ಲ, ಮುಂದೆ ಸಹ ನಮ್ಮ ಕಡೆಯಿಂದ ಏನು ಸಹಾಯ ಆಗಬೇಕು ಅಥವಾ ನಮ್ಮ ಕಡೆಯಿಂದ ಏನು ಇಲ್ಲಿ ಈ ಸ್ಕೂಲ್ಗೆ ಸೇವೆ ಆಗಬೇಕು ಅದನ್ನು ನಾವು ಸೇವೆ ಮಾಡೋದು ನಾವು ಸರ್ವವಾಗಿ ಸಿದ್ಧವಾಗಿರ್ತೀವಿ ಅಂತ. ಶಿಕ್ಷಣ ಮಕ್ಕಳಿಗೂ ಏನು ನಿರಾಸೆ ಆಗಿಲ್ಲ ಅಂತ ನಾಳೆ ಹೇಳಿದೆ, ಅವ್ರಿಗೂ ಸಮೇತ ಈ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಮತ್ತು ನಮ್ಮ ಶಾಲೆಗೆ ಅಗತ್ಯವಾಗಿರ್ತಕ್ಕಂತಹ ಸೌಲಭ್ಯಗಳನ್ನು ಒದಗಿಸ್ಕೊಡ್ತೀವಿ ಅಂತ ತಮ್ಮ ಮನಸಾರೆ ಹೇಳಿರ್ತಕ್ಕಂಥ ಕಾಂಟ್ರಾಕ್ಟರ್ ರವಿ ಸರ್ ಮತ್ತು ಅವರ ಟೀಮ್ನವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಮತ್ತು CFP ಅವರೇ ಮತ್ತು ಶೋಭಾ ಮೇಡಮ್ ಅವರೇ, ಎಲ್ಲರೂ ಅಭೀದ್ ಅವರೇ, ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಮಕ್ಕಳೇ, ಇದೊಂದು ಉತ್ತಮವಾದ ಒಂದು ಕಾರ್ಯಕ್ರಮ. ಅದರಲ್ಲೂ ಸಹ ಬೆಳಬೆಳಿಗ್ಗೆನೇ ಆಗಿರೋದು ಇನ್ನೂ ಉತ್ತಮವಾದ ಕಾರ್ಯಕ್ರಮ. ಯಾಕೆಂದರೆ ಯಾವುದೇ ಗೊಂದಲವಿಲ್ಲದಂಗೆ ದೇವರ ಕೆಲಸ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರಿ ಕೆಲಸವನ್ನು ಕರ್ತವ್ಯದಲ್ಲಿ ಅಷ್ಟೇ ಪ್ರಾಮಾಣಿಕತೆಯನ್ನು ತೋರಿಸ್ತಾ ಇರತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗಿಂತ ಮುಂಚೆನೇ ಈ ಕಾರ್ಯಕ್ರಮ ಆಗೋಗಬೇಕು, ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಮಾಡಿದ್ದಾರೆ. ಅದರಲ್ಲೂ ಸಹ ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ಶೋಭಾ ಮೇಡಮ್ ಅವರು ಈಗಾಗಲೇ ಬೇಕಾದಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ. ನಮ್ಮ ಸಾಹೇಬರು ಪಾವಗಡ ತಾಲೂಕಲ್ಲಿ ಹೇಳಿದ್ರು, ಬೇರೆ ಬೇರೆ ಮೀಟಿಂಗಲ್ಲೂ ಸಹ ಹೇಳಿದ್ದಾರೆ. ಇದೆಲ್ಲನೂ ಸಹ ಅವ್ರೇನು ಅವ್ರು ಮನವಿ ಮಾಡ್ಕೊತಾ ಇಲ್ಲ ಅಲ್ವಾ. ನಮ್ಮ ಮಕ್ಕಳಿಗೋಸ್ಕರ ಶಿಕ್ಷಣಕ್ಕೋಸ್ಕರ ನಮ್ಮ ಶಾಲೆಗೆ ಕೊಟ್ಟಿದ್ದೀವಿ, ಬೇರೆ ಶಾಲೆಗೂ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಶೈಕ್ಷಣಿಕ ಪ್ರಗತಿ ಇಲ್ಲಿ ಉತ್ತಮವಾಗಿ ಬೆಳೆದರೆ ಇಲ್ಲಿಂದ ಬರೋ ಮಕ್ಕಳು ನಮ್ಮ ಶಾಲೆಗೆ ಉತ್ತಮವಾದ ಮಕ್ಕಳು ಬರ್ತಾರೆ ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಸಹ ಶೋಭಾ ಮೇಡಮ್ ಅವರು ಹೇಳಿದರೆ ಕೊಡೋರು ದಂಡೆಗಿರ್ತಾರೆ. ಆದರೆ ಅವ್ರನ್ನ ನಾವು ಕರೆದು ಕೈ ಬೀಸಿ ಕರ್ಕೊಂಡು ಬಂದು ಶಾಲೆ ಹತ್ರ ಬಿಟ್ಟಾಗ ಅವ್ರು ಇನ್ನೂ ಹುಮ್ಮಸ್ಸಿಂದ ಬೇರೆ ವಸ್ತುಗಳನ್ನು ಕೊಡ್ತಾರೆ. ಅದರಲ್ಲೂ ಸಹ ಶೋಭಾ ಮೇಡಮ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಅತ್ಯಗತ್ಯವಾದ ಶಾಲೆಗೆ ಏನೇನು ಮಕ್ಕಳಿಗೆ ಬೇಕಂತ ಅತ್ಯಗತ್ಯವಾದ ವಸ್ತುಗಳನ್ನು ಮಾತ್ರ ಕೊಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಅದರಲ್ಲೂ ಸಹ ಪ್ರಥಮವಾಗಿ ಈಗ ಲೇಖನ ಸಾಮಗ್ರಿಗಳನ್ನು ಇವಾಗ ಕೊಟ್ಟಿದ್ದಾರೆ. ನಲಿಕಲಿ 2ನೇ ಘಟಕಕ್ಕೆ
ಆಸನದ ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ, ಯಾಕಂದರೆ ಮಕ್ಕಳು ನೆಲದಲ್ಲಿ ಕೂತ್ಕೊಂಡು ಮಾಡಿದ್ರೆ ಸರಿಯಾಗಿ ಕಾನ್ವೆಂಟ್ಗಳಲ್ಲಿ ಹಂಗೆ ಮಾಡ್ತಾರೆ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಾಡಲ್ವಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಆಸನದ ವ್ಯವಸ್ಥೆ ಇದೆ. ತುಂಬ ಚೆನ್ನಾಗಿದೆ ಅದು. ಯಾಕಂದರೆ ಮಕ್ಕಳು ಆರಾಮಾಗಿ ಎದ್ದು ಓಡಾಡ್ತಾ ಇರ್ತಾರೆ, ಮತ್ತು ಅವರು ಇವರು ಮಾತಾಡ್ಕೊಂಡು ಮತ್ತು ಅವರು ಏನು ಓದ್ತಾ ಇರ್ತಾರೆ ಅನ್ನೋದು ಕ್ಲೀನಾಗಿ ನೋಡ್ಬೋದು. ನೆಲದಾಗ ಕೂತ್ಕೊಬಿಟ್ರೆ ಅವ್ರದ್ದು ಇವ್ರಿಗೆ ಕಾಣಲ್ಲ, ಇವ್ರದ್ದು ಅವ್ರಿಗೆ ಕಾಣಲ್ಲ. ಒಂದು ಉತ್ತಮವಾದ ವ್ಯವಸ್ಥೆ, ಆಸನದ ವ್ಯವಸ್ಥೆ ಇರಬೇಕು ಅಂತ ಅನ್ಕೊಂಡಿದ್ವಿ. 2ನೇ ಘಟಕಕ್ಕೆ ಅದು ಕೊಡ್ತೀವಿ ಅಂತ ಹೇಳಿದರೆ, ಇನ್ನು ನಮ್ಮ ಕಡಿಪುರಕ್ಕೆ ಬೇಕಾದಂತಹ, ಯಾಕಂದರೆ ಇಲ್ಲಿ ಉತ್ತಮವಾದ ಮಕ್ಕಳು ಕಳಕಳ ಅಂತವೆ. ಇಲ್ಲಿ ಮಧ್ಯಾಹ್ನ ಊಟ ಮಾಡಿದಾಗ ಬಂದು ನೋಡಿದ್ರೆ ಅವೆಲ್ಲ ಎಷ್ಟು ಕಳಕಳ ಅಂತ ಇರ್ತವೆ ಅಂದರೆ, ಇವರಲ್ಲಿರೋ ಶಕ್ತಿ, ವಿಟಮಿನ್ಸು ನಿಜವಾಗ್ಲೂ ನಮ್ಮ ಬೇರೆ ಕಡೆ ಎಲ್ಲಿ ಇಲ್ಲ ಅನ್ನಂಗೆ ಆಗ್ತದೆ. ಯಾಕೆಂದರೆ ಅಷ್ಟು ವಿಶಿಷ್ಟವಾದ ಮಕ್ಕಳು ಇಲ್ಲಿದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ. 4-5 ಜನ FLN ಸಾಧಲಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು, ಲಕ್ಷ್ಮಣ ಸಪ್ರ ಹೇಳ್ತಾ ಇದ್ರು. ಆದರೂ ನಿಧಾನ ಎಲ್ಲ ಶಾಲೆಗಳಲ್ಲಿ ಇದ್ದಾರೆ, ನಿಮ್ಮ ಶಾಲೆಯಲ್ಲ. ಅವ್ರನ್ನ ನಿಧಾನಗತಿಯಲ್ಲಿ ನಾವು ತಗೊಂಡು ಹೋಗ್ಬೇಕು. ಅದಕ್ಕೆ ನೀವೇನು ಅಷ್ಟೊಂದು ಇದು ಕೊಡಬೇಕಾಗಿಲ್ಲ. ಅಂಥ ಮಕ್ಕಳು 50 ಜನ ಇದ್ರೆ 5 ಮಕ್ಳು ಇದ್ದೇ ಇರ್ತಾವಂತವು. ಅವ್ರನ್ನ ಸ್ವಲ್ಪ ಮುಂದುವರಿಸ್ಬಿಟ್ಟು ನೀವು ಉತ್ತಮವಾದ ಕೆಲಸವನ್ನು ಮಾಡಿರಿ. ಬೇಕಾದ್ರೆ ಇನ್ನೂ ಭೇಟಿ ಸಮಯದಲ್ಲಿ ನಾವು ಉತ್ತಮ ಇರೋಣ. ಈ ದಾನಿಗಳು ಈ ಶಾಲೆ ಕಡೆಗೆ ಇನ್ನೂ ಉತ್ತಮವಾದ ಸ್ವಲ್ಪ ನಮ್ಮ ಈ ಶಾಲೆಗೆ, ಕರಡಿಪುರ ಶಾಲೆಗೆ ಇನ್ನಷ್ಟು ದಾನವನ್ನು ಏನು ಎಷ್ಟು ರೂಪಾಯಿ ದಾನ ಆಗ್ಬೋದು, ಇಂಥದ್ದೇ ಇಷ್ಟೇ ರೂಪಾಯಿ ಇಷ್ಟೇ ದುಡ್ಡು ಅಂತೇನಿಲ್ಲ. ನಮ್ಮ ಶೋಭಾ ಮೇಡಮರು ಎಲ್ಲೆಲ್ಲಿಂದ ಕರ್ಕೊಂಬಂದು ಇಲ್ಲಿಗೆ, ಯಾಕಂದರೆ ಎತ್ತಿನೊಳೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಹಂಗೆ ಎತ್ತಿನೊಳೆನೂ ಆ ಥರ ಇಲ್ಲಿ ಬರಲಿ ದಾನಿಗಳು ಅಂತ ಹೇಳ್ತಾ ಎಲ್ಲರಿಗೂ ಸಹ ನಮಸ್ಕಾರಗಳು ಅಂತ ನನ್ನ ಮಾತನ್ನು